ಹುಬ್ಬಳ್ಳಿಯ 3000 ಮಠದ ಬಳಿ 13ರ ಪ್ರಾಯದ ಬಾಲಕರಿಬ್ಬರು ಆಟವಾಡುತ್ತಾ ಜಗಳವಾಡಿದ್ದಾರೆ. ಒಬ್ಬ ಇನ್ನೊಬ್ಬನನ್ನು ಇರಿದು ಕೊಂದು ಕಳೆದಿದ್ದಾನೆ. ಈ ಬಗೆಗೆ ಕಮರಿಪೇಟೆ ಪೊಲೀಸ್ ಠಾಣೆಯವರು ಪ್ರಕರಣ ದಾಖಲಿಸಿಕೊಂಡು ಇನ್ನೊಬ್ಬ ಬಾಲಕನನ್ನು ಮಕ್ಕಳ ಸುಧಾರಣಾ ಮನೆಗೆ ಕಳುಹಿಸಿದ್ದಾರೆ. ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರಾದ ಶಶಿಕುಮಾರ್ ಅವರು ಈ ಬಗೆಗೆ ಮಾಹಿತಿಯನ್ನು ನೀಡಿದ್ದಾರೆ. ಸೋಮವಾರ ಸಂಜೆ ಮಕ್ಕಳು ಆಟವಾಡುತ್ತಲಿದ್ದರು. ಹಾಗೆಯೇ ಅವರಿಬ್ಬರು ಆಟವಾಡುತ್ತಾ ಯಾವುದೋ ವಿಷಯಕ್ಕೆ ಜಗಳವಾಡಿದ್ದಾರೆ. 13ರ ಚೇತನ್ ಎಂಬ ಬಾಲಕನಿಗೆ ಇನ್ನೊಬ್ಬ ಬಾಲಕ ಪಕ್ಕದಲ್ಲಿದ್ದ ಮನೆಯಿಂದ ಚಾಕು ತಂದು ಚುಚ್ಚಿದ್ದಾನೆ. ಇರಿದ ಬಾಲಕನ ತಾಯಿ ತೀವ್ರ ಗಾಯಗೊಂಡ ಬಾಲಕನನ್ನು ಕಿಮ್ಸ್ ಆಸ್ಪತ್ರೆಗೆ ಕರೆದೊಯ್ಯುವಾಗ ದಾರಿಯಲ್ಲೇ ಆತನು ಕೊನೆಯುಸಿರೆಳೆದಿದ್ದಾನೆ. ಕಮರಿಪೇಟೆ ಪೊಲೀಸರು ಸ್ಥಳಕ್ಕೆ ಕೂಡಲೇ ಹೋಗಿದ್ದರು. ಆದರೆ ವಿಷಾದನೀಯ ಘಟನೆ ನಡೆದು ಹೋಗಿದೆ ಎಂದು ಕಮಿಷನರ್ ಶಶಿಕುಮಾರ್ ತಿಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಹುಬ್ಬಳ್ಳಿ. VNR Gold.